ವಿರಾಮದೊಳಕ ಮತ್ತು ನಡಲ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಹಾಕಿಸುವ ನಮ್ಮ ಸೋರಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಾವು ಮಾಯ ಮ್ಯಾಮ್ ಸಾಗದಿರುವಂತಹ ಒಂದು ಚಪಾತಿ ಅಂತೂ ಸ್ವೀಟ್ ಚಪಾತಿ ರೆಡಿ ಮಾಡಿಟ್ಟಿದ್ದಾರೆ. ಈಗ ಸ್ಪೆಷಲಾಗಿ ಇನ್ನೊಂದು ಡಿಶ್ ಮಾಡ್ಕೊಂಡು ಹೇಳಿದರು, ಕೇಳುವಾಗ ಏನು? ಎಸ್ ಮ್ಯಾಮ್, ಈಗ ಒಣಗಿದ ಮೀನು ಸುಕ್ಕ ಮಾಡು. ಒಣಗಿದ ಮೀನು ಸುಕ್ಕಲ್ಲ, ಇದು ಊಟಕ್ಕೆ ಹೇಗೆ? ಊಟಕ್ಕೆ ತರ್ಬೋದು, ಸಾರು ಮಾಡಿ ಅದಕ್ಕೆ ಗಂಜಿ ಊಟಕ್ಕೆ ಒಳ್ಳೆ ಆಗುತ್ತಲ್ಲ. ಓಕೆ, ಯಾವ ಮೀನು ಹೇಳಿದ್ರಿ ನೀವು? ಒಣಗಿದ ಮೀನು ಕೊಲ್ಲಸ್ ಸರ್ ಅಲ್ಲ. ಓಕೆ, ಸ್ಟಾರ್ಟ್ ಮಾಡೋದು ಹಾಗಾದ್ರೆ ಈಗ? ಸ್ಟಾರ್ಟ್ ಮಾಡಿ. ಓಕೆ, ಎಂತ ಬೇಕು ಫಸ್ಟಿಗೆ ಹುಳಿ ಇದೆ, ಪಾತ್ರೆ ತಗೋಬೇಕು, ತಗೋಬೇಕಲ್ಲ. ಎಲ್ಲ ರೆಡಿ ಮಾಡಿ ಆಮೇಲೆ ಬೇಕು. ಓಕೆ ಓಕೆ. ಏನು ಫ್ರೈ ಏನು ಮಾಡಲಿಕ್ಕಿಲ್ವಾ? ಯಾವುದಿಲ್ಲ. ಇದು ನೋಡಿ, ಆಯಿಲ್ ಕೂಡ ಹಾಕಲಿಕ್ಕಿಲ್ಲ, ಏನಿಲ್ಲ. ಇದೊಂದು ಸಿಂಪಲ್ ಅಷ್ಟೇ. ಸಿಂಪಲ್. ಮತ್ತು ಕೆಲವರು ಆಯಿಲ್ ಅವಾಯ್ಡ್ ಮಾಡ್ತಾರಲ್ಲ, ಆಯಿಲ್ ಆಗೋದಿಲ್ಲ. ಮತ್ತೆ ಎಂತಂತ ಇದ್ರೆ ಟೊಮೆಟೊ ಈರುಳ್ಳಿ ಯಾವುದು ಹಾಕ್ಲಿಕ್ಕೆ ಏನು? ಹೌದು, ಟೊಮೆಟೊ ಈರುಳ್ಳಿ ಏನು ಇಲ್ಲ, ಏನಿಲ್ಲ. ಬೆಳ್ಳುಳ್ಳಿ ಒಂದು ಇಟ್ಕೊಂಡಿದ್ದೀರಾ ನೀವು? ಹೌದು. ಓಕೆ, ಅಷ್ಟೇ. ಮತ್ತೆ ಮೆಣಸು ನೋಡಿ ಖಾರಕ್ಕೆ ತಕ್ಕ, ಆಯಿತಾ? ಓಕೆ. ಖಾರ ಸ್ವಲ್ಪ ಜಾಸ್ತಿ ಹಾಕೊಂಡು, ಸ್ವಲ್ಪ ಖಾರ ಬೇಕಲ್ಲ, ಒಣಗಿದ ಮೀನಲ್ಲ ಅದು. ಓಕೆ ಓಕೆ ಓಕೆ. ತನ್ನಿಗೆ ಕರೆಕ್ಟಾಗಿ ನೀರು ಹಾಕಿ, ಸ್ವಲ್ಪ ನೀರು ಕೊಡಿ. ಇರಬೇಕಾ? ಸ್ವಲ್ಪ ಹಾಕ್ಲಾ? ಇದಕ್ಕೆ ಮ್ಯಾಮ್ ಈ ಥರ ಅಂದರೆ ಫಸ್ಟಿಗೆ ನೀರು ಹಾಕಿ ಈ ಥರ ಮಾಡೋದು? ಅಂದರೆ ಫ್ರೈ ಏನು ಮಾಡಲಿಕ್ಕಿಲ್ಲ? ಇಲ್ಲ, ಫ್ರೈ ಮಾಡಲಿಕ್ಕಿಲ್ಲ, ಎಣ್ಣೆದು ಯೂಸ್ ಮಾಡಲಿಕ್ಕಿಲ್ಲ. ಯಾಕೆಂದರೆ ಕೋಕೋನಟಲ್ಲಿ ಎಣ್ಣೆ ಇರ್ತದೆ ಓಕೆ ಓಕೆ. ಅದಕ್ಕೆ ಹಾಗಾಗಿ ಇದೇ ನಾವು ಸುಕ್ಕ ಮಾಡಲಿಕ್ಕೆ ಹೀಗೇನೆ ಮಾಡುದು. ಒಣಗಿನ ಮೀನು ಕೇರಳದಲ್ಲಿ ಹೀಗೇನೆ ಮಾಡುದು. ಕೇರಳ ಸ್ಟೈಲ್ ಅಷ್ಟೇ. ಎಲ್ಲ ನಂದು ಕೇರಳ ಸ್ಟೈಲ್. ಕೇರಳ ಸ್ಟೈಲ್ ಅಲ್ಲ. ಸ್ವಲ್ಪ ಉಪ್ಪು ಹಾಕ್ಬೇಕಾಯ್ತಾ? ಒಣಗಿನ ಮೀನು ಇರ್ತದೆ ಉಪ್ಪು. ಹೌದು. ಆದರೆ ಇದಕ್ಕೆ ಸ್ವಲ್ಪ ಓಕೆ, ಮಸಾಲೆಗೆಲ್ಲ ಮಸಾಲೆಗೆ ಮಾತ್ರ. ಓಕೆ, ಅಷ್ಟೇ. ಈಗ ಬಾಯಲ್ಲಿ ಇಡುವ, ಬಿಸಿ ಇಡೋದಾ? ಓಕೆ, ಒಳ್ಳೆ ಕುದಿಸ್ಲಿ, ಮತ್ತೆ ಒಣಗಿನ ಮೀನು ಹಾಕ್ಬೋದು. ಮತ್ತೆ ಮೀನು ಹಾಕೊಳ್ಳೋದಲ್ಲ. ಓಕೆ, ಅಂದರೆ ಈ ಥರ ನಾವು ಮೊದಲೇ ಮಾಡೋದು ಯಾಕಂತ ಹೇಳಿದರೆ ಹಿಟ್ಟೆಲ್ಲ ಕರೆಕ್ಟ್ ಮಿಕ್ಸ್ ಆಗಲಿ ಅಂತ. ಮಿಕ್ಸ್ ಆಗಲಿ ಮಾತ್ರ ಅಲ್ಲ, ಅದು ಇದು ಸ್ವಲ್ಪ ಸ್ಮೆಲ್ ಹೋಗಬೇಕು, ಮತ್ತೆ ಒಣಗಿನ ಮೀನು ಹಾಕಬೇಕು. ಓಕೆ ಓಕೆ. ಎಸ್ ಮ್ಯಾಮ್, ಆಲ್ಮೋಸ್ಟ್ ಕುದೀತಾ ಬಂತಲ್ಲ? ಕುದಿಬೇಕು. ಅದು ನೋಡಿ ಸ್ಮೆಲ್, ಅದು ಸ್ಮೆಲ್ ಹೋಗಬೇಕು, ಅದಕ್ಕೆ ಕುದಿಬೇಕು, ಮತ್ತೆ ಒಣಗಿನ ಮೀನು ಹಾಕಲಿಕ್ಕೆ. ಓಕೆ ಓಕೆ. ಅಂದರೆ ಇದೊಂದು ಸ್ವಲ್ಪ ಸುಕ್ಕ ಅಂತ ಹೇಳಿದರೆ ಡ್ರೈ ಆಗಿರುತ್ತಾ? ಡ್ರೈ ಆಗ್ತದೆ. ಇದನ್ನು ಈಗ ಸ್ವಲ್ಪ ನೀರು ಟೈಪ್ ಮಾಡಿದರೆ ಒಳ್ಳೆದಾಗೋದಿಲ್ಲ, ಡ್ರೈ ಆಗಬೇಕು. ಡ್ರೈ ಆದರೆ ಮಾತ್ರ. ಈ ಕೋಕೋನಟ್ ಹಾಕಿ ಆದರೆ ಡ್ರೈ ಆಗುತ್ತೆ. ಅದಕ್ಕೆ ನಾವು ತುಂಬ ನೀರು ಹಾಕೋದಿಲ್ಲ ಅಲ್ಲ. ಇದಕ್ಕೆ ಏನು ಅದೇ ಏನು ತೆಂಗಿನಕಾಯಿಯನ್ನು ಏನು ಮಿಕ್ಸ್ ಕೂಡ ಮಾಡಲಿಕ್ಕಿಲ್ಲ? ಮಾಡಲಿಕ್ಕೆ ಉಂಟು ಮಿಕ್ಸ್. ನಾವೀಗ ಮಿಕ್ಸಿಯಲ್ಲಿ ಮಿಕ್ಸ್ ಮಾಡಲಿಕ್ಕೆ ಇಲ್ಲ. ಓಕೆ, ಬ್ಲೆಂಡರ್ ಹಾಕ್ಲಿಕ್ಕಿಲ್ಲ. ನಾರ್ಮಲ್ ನಾವೀಗ ಸುಕ್ಕಕ್ಕೆ ಈಗ ತೆಂಗಿನಕಾಯಿ ಹಾಕ್ತೇವೆ ಅದೇ ಥರ. ಓಕೆ, ಈಗ ಒಣಗಿನ ಮೀನು ಹಾಕ್ಬೋದು. ಓಕೆ, ಇದು ಸಾಕಾಗುತ್ತಾ? ಎಷ್ಟು ಸಾಕು. ಅದು ಮತ್ತೆ ಇದು ಇಟ್ಟು ಕುದಿಬೇಕಲ್ಲ. ಓಕೆ, ಇದರಲ್ಲಂತೂ ಉಪ್ಪು ಮತ್ತು ಖಾರ ಜಾಸ್ತಿನೇ ಇರುತ್ತೆ ಅಂತ ಇರ್ತದೆ. ಅದಕ್ಕೆ ಉಪ್ಪು ಸ್ವಲ್ಪ ಹಾಕೋದು. ಅದಕ್ಕೆ ಬೆಳ್ಳುಳ್ಳಿ ಆಮೇಲೆ ಅದು ಲಾಸ್ಟಿಗೆ ಸ್ವಲ್ಪ ಹೆಚ್ಚಿಡಿ, ಆಯ್ತಾ? ಮುಚ್ಚಬೇಕಾ? ಓಕೆ, ನೋಡಿ, ಈ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆದಾಗ್ತದೆ. ಓಕೆ ಓಕೆ. ತೆಂಗಿನಕಾಯಿನ ಡೈರೆಕ್ಟ್ ಹಾಕೋದಿಲ್ಲ? ಅಲ್ಲ, ಡೈರೆಕ್ಟ್ ಹಾಕೋದಿಲ್ಲ. ಸ್ವಲ್ಪ ಇದೆ ಬೆಳ್ಳುಳ್ಳಿ ಇದು ಮಿಕ್ಸ್ ಮಾಡಿ. ಓಕೆ ಓಕೆ. ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀರಾ? ಕೈಯಲ್ಲೇ ಮಿಕ್ಸ್ ಮಾಡಬೇಕು, ಯಾಕೆಂದರೆ ಸ್ವಲ್ಪ ಪ್ರೆಸ್ ಮಾಡಿ ಮಿಕ್ಸ್ ಮಾಡಲಿಕ್ಕೆ. ಆ ಥರ ಮಾಡ್ತಾರೆ. ಅಂದರೆ ಅದು ಏನು ಮಸಾಲೆ ಚೆನ್ನಾಗಿ ಇಟ್ಕೊಳ್ತದ? ಹೌದು. ಇದಕ್ಕೆ ಬೆಳ್ಳುಳ್ಳಿ ಇದೆಲ್ಲ ಮಸಾಲದಾಗ್ತದಲ್ಲ, ಮತ್ತೆ ಅದಕ್ಕೆ ಹಾಕುವಾಗ ಸರಿ ಆಗ್ತದೆ. ಓಕೆ, ಅದು ನೀರು ಆರಿಸಿ ಬರುವಾಗ ಹಾಕಬೇಕು. ಓಕೆ ಓಕೆ. ಹಾಗಾದರೆ ಈಗ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ? ಬೆಳ್ಳುಳ್ಳಿ ಅಲ್ಲ, ನಮಗೆ ತೆಂಗಿನಕಾಯಿ ಜಾಸ್ತಿ. ಅದು ತೆಂಗಿನಕಾಯಿ. ಹೌದು. ಬೆಳ್ಳುಳ್ಳಿ ಒಂದು 4-5 ಇದ್ದರೆ ಸಾಕು, ಆದರೆ ತೆಂಗಿನಕಾಯಿ ಜಾಸ್ತಿ. ಓಕೆ, ಇದೆಲ್ಲ ಅದೇ ಕೇರಳ ಡಿಶ್ ಅಂತ ಹೇಳಿ ನಿಮಗೆ ಹೇಳಿರ್ಬೋದು ಏನೋ. ಕೇರಳದಲ್ಲಿ ತುಂಬ ತೆಂಗಿನಕಾಯಿ ಖರ್ಚು ಮಾಡ್ತಾರೆ. ಹೌದೌದು. ಯಾವುದಕ್ಕೆ ಎಲ್ಲದಕ್ಕೆ ತೆಂಗಿನಕಾಯಿ ಹಾಕ್ತಾರೆ. ಹೌದು, ಎಲ್ಲ ಫುಡ್ಗಳಿಗೆ ಈಗ ಪುಟ್ಟಿಗೆ ಆಗಿರ್ಬೋದು ಯಾವುದಕ್ಕಾದ್ರೂ ಕೂಡ ಎಲ್ಲದಕ್ಕೆ ತೆಂಗಿನಕಾಯಿ ಹಾಕ್ತಾರೆ. ಹೌದು. ಇದು ಓಪನ್ ಮಾಡಿ ನೋಡಿ, ಚೆನ್ನಾಗಿ ಪರಿಮಳ ಬರ್ತಂತಲ್ಲ ಮೀನಿದ್ದು. ಇನ್ನು ಸ್ವಲ್ಪ ನೀರು ಆರಿದ ಮೇಲೆ ತೆಂಗಿನಕಾಯಿ ಹಾಕುವ. ಓಕೆ, ಈಗ ಮೀನು ಯಾವುದು ಬೇರೆ ಮೀನು ಕೂಡ ಹಾಕೊಳ್ಬೋದು? ಯಾವ ಮೀನು ಬೇಕಾದ್ರೆ ಹಾಕ್ಬೋದು. ಒಣ ಮೀನು ಬೇರೆ ಎಟ್ಟಿ ಇರ್ತಾರೆ, ಹಾಕೊಳ್ಬೋದು. ಮತ್ತೆ ಬಲ್ಯಾರ್ ಅಂತ ಹೇಳ್ತಾರೆ, ಅದು ನಂಗು ಯಾವುದು ಬೇಕಾದ್ರೆ ಯಾವ್ದು ಬೇಕಾದ್ರೂ ಮೀನು ಯೂಸ್ ಮಾಡ್ಕೊಳ್ಬೋದು. ಬಂಗುಡೆ, ಊತ ಯಾವುದು ಒಣಗಿನ ಮೀನು ಸಹ ಹಾಕ್ಬೋದು. ಇದೇ ಥರ ಓಕೆ. ಎಲ್ಲ ಒಣಗಿದ ಮೀನು ಮಾತ್ರ ಯಾವ್ದು ಬೇಕಾದ್ರೆ ಹಾಕೊಳ್ಬೋದು. ಓಕೆ. ಎಸ್ ಮ್ಯಾಮ್, ನೀವು ಕೂಡ ಹೇಳಿದ್ರಿ ಈಗ ಮಗ ಕೂಡ ಏನು
ಕುಕ್ಕಿಂಗ್ ಇದು ಮಾಡ್ತಾ ಇದ್ದೀರಾ? ಅವನು ಸಣ್ಣ ಮಗನನ್ನೇ ಬಿಟ್ಟು ಹೋಗಿದ್ದಾನೆ ಗಲ್ಫಿಗೆ. ಆಗ ಅವನೇ ತಂದೆ ಬರೋಕೆ ಮುಂಚೆ ಅವನೇ ಕುಕ್ ಮಾಡಲಿಕ್ಕೆಲ್ಲ ಒಂದೊಂದೇ ಮಾಡಲಿಕ್ಕೆ ಶುರು ಮಾಡಿದ್ದಾನೆ. ಹೇಳ್ತಾರೆ ಫೋನ್ ಮಾಡಿ, ಅಮ್ಮ ಏನು ಮಾಡಬೇಕು, ಈ ಥರ ಮಾಡಬೇಕು, ಆ ಥರ ಮಾಡಬೇಕು. ಅದು ಹಾಗೆಲ್ಲ, ಇಲ್ಲಿ ನಾವು ಎಷ್ಟೇ ಅಡುಗೆ ಮಾಡಿದ್ರು ಏನೇ ಮಾಡಿದ್ರು ಕೂಡ ಮನೆಯಿಂದ ಐಡಿಯಾ ಕೇಳಿದರೆ ಅದು ಕರೆಕ್ಟ್ ಗೊತ್ತಾಗೋದಲ್ಲ. ಅದಕ್ಕೆ ಅವನೆಲ್ಲ ಮಾಡಿ, ತಂದೆ ಸಹ ಅವರು ಸಹ ಎಲ್ಲ ಮಾಡ್ತಾರೆ. ಓಕೆ, ಅದು ನಾನ್ ವೆಜ್ಜೇ ಹೇಗೆ? ನಾನ್ ವೆಜ್ಜೇ ತಿನ್ನೋದು ನಮ್ಮ ಮನೆಯಲ್ಲಿ, ವೆಜ್ ಕಡಿಮೆ. ವೆಜ್ ಕಡಿಮೆ. ನಾನು ವೆಜ್, ಅವರಿಗೆಲ್ಲ ನಾನ್ ವೆಜ್ ಆಗಬೇಕು. ನೀವು ವೆಜ್, ಅವರಿಗೆಲ್ಲ ನಾನ್ ವೆಜ್. ಓಕೆ. ನಮ್ಮ ತಾಯಿ ತಂದೆ ನಾನ್ ವೆಜ್ ತಿನ್ನೋದಿಲ್ಲ, ಅದೇ ನಾವು ಅಭ್ಯಾಸ ಆಗಿದೆ. ಓಕೆ. ಇದು ನಾರ್ಮಲ್ ಎಗ್ ಆ ಥರ ಕೂಡ ತಿನ್ನಲ್ಲ? ಇಲ್ಲ. ಮತ್ತೆ ಇದು ಈಗ ಪದಾರ್ಥ ಎಲ್ಲ ಮಾಡ್ತೀರಾ? ಇದು ಪದಾರ್ಥ ಅಂತ ಹೇಳಿದ್ರೆ ನಮ್ಮ ಅಜ್ಜಿ ಮನೆಗೆ ಬಂದ ಮೇಲೆ ನಾನು ಕಲ್ತಿದ್ದೇನೆ. ಓಕೆ ಓಕೆ. ಇಲ್ಲ ನನಗೆ ಗೊತ್ತಿರಲಿಲ್ಲ. ಓಕೆ, ನೋಡಿ ನೀವು ಆಗ್ತೇನೆ ನಾನ್ ವೆಜ್ ತಿನ್ನೋದಿದ್ರು ಕೂಡ ಈ ಥರ ಎಲ್ಲ ಅಡುಗೆ ಅಂತೂ ಮಾಡ್ತೀರಲ್ಲ, ನೋಡಿ ಅದು ಇರುವುದು ನೋಡಿ. ಇದು ಅಜ್ಜಿ ಇದೆಲ್ಲ ನನಗೆ ಹೇಳಿಕೊಟ್ಟದ್ದು. ಹಾಕ್ತೇನೆ ತೆಂಗಿನಕಾಯಿ. ಓಕೆ, ಆಲ್ಮೋಸ್ಟ್ ಅರ್ಥ ಬಂತಲ್ಲ? ಸ್ಲೋ ಮಾಡಿ. ಇದಾಗದೆ ಹಳೆ ಕಾಲದ ಅಡುಗೆ ಅಂತ ಹೇಳ್ಬೋದು. ಓಕೆ, ಆಲ್ಮೋಸ್ಟ್ ರೆಡಿ ಅಂತೇಳಿ ಹೇಳ್ಬೋದಾ ಅಂತಲ್ಲ? ಅಷ್ಟೇ. ಇನ್ನೊಂದು ಸ್ವಲ್ಪ ಬಿಸಿ ಆದರೆ ತೆಂಗಿನಕಾಯಿ, ಇದಕ್ಕೆ ಮತ್ತೆ ಯಾವುದಿಲ್ಲ ಎಣ್ಣೆ ಅದು ಇದು ಯಾವುದೂ ಇಲ್ಲ, ಏನೂ ಇಲ್ಲ. ಹೌದು, ನೋಡಿ ಈಸಿಯಲ್ಲಿ ಮಾಡ್ಕೊಳ್ಬೋದಲ್ಲ. ಟೇಸ್ಟ್ ಸೊಲ್ಲದು ಬರ್ತದೆ, ಚೆನ್ನಾಗಿರುತ್ತೆ. ಹೌದು, ಈಗಿನ ವೆದರಿಗೆ ಒಂದು ಗಂಜಿ ಊಟಕ್ಕೆಲ್ಲ ಒಳ್ಳೆಯದಾಗುತ್ತಲ್ಲ ಇದು. ಹೌದು, ಮತ್ತು ಕೆಲಸ ಸಹ ಬೇಗ ಆಗ್ತದೆ. ಕೆಲಸ ಬೇಗ ಆಗುತ್ತೆ. ಹೌದು, ಅರ್ಜೆಂಟ್ ಹೋಗ್ಬೇಕಾದ್ರೆ ಮಾಡಿಟ್ಟು ಸಹ ಹೋಗ್ಬೋದಲ್ಲ. ಹೌದು ಹೌದು ಹೌದು. ಹೀಗೆ ಚಟ್ನಿ ಆಗಿ ಆಗಲಿಲ್ಲ. ಯಾವುದು ಚಟ್ನಿ ಆಗಿ ಆಗಲಿಲ್ಲ, ಅದೇ ನಾವು ಗ್ರೇವಿ ಇದ್ರೆ ಅದು ತಿನ್ನಲಿಕ್ಕೆ ಆಗೋದಿಲ್ಲ. ಹೌದು ಹೌದು ಹೌದು. ಹಾಗೆ ನಾವು ಮಸಾಲೆ ಎಲ್ಲ ಡ್ರೈ ಹಾಕಿ ಆದ ಕಾರಣ ಈ ಥರನೇ ಏನು ಸುಕ್ಕ ಟೈಪ್ ಇದ್ರೆ ಚೆನ್ನಾಗಿರುತ್ತಲ್ಲ. ಏನಿಪ್ಪ ಡ್ರೈ ಫಿಶ್ ಹಾಕಿದ್ರೆ ಸ್ಮೆಲ್ಲು ಸ್ವಲ್ಪ ಒಂಥರ ಆಯ್ತಲ್ಲ. ಹೌದು ಹೌದು. ಈ ಬೆಳ್ಳುಳ್ಳಿ ಹಾಕಿ ನೋಡಿ, ಆ ಬೆಳ್ಳುಳ್ಳಿಯ ಪರಿಮಳ ಕೂಡ ಹಾಗೆ ಬರ್ತದೆ. ಹೌದು ಹೌದು. ಸ್ವಲ್ಪ ಹೊತ್ತು ಡ್ರೈ ಹಾಕಿ. ಓಕೆ, ಇನ್ನೊಂದು ಆಫ್ ಮಾಡಿ. ಆಲ್ಮೋಸ್ಟ್ ರೆಡಿ ಅಂತ ಹೇಳ್ಬೋದಲ್ಲ? ಆಫ್ ಮಾಡೋದಾ? ಆಫ್ ಮಾಡಿ. ಇನ್ನು ಸರ್ವ್ ಮಾಡ್ಕೊಳ್ಳೋದಲ್ಲ. ಪ್ಲೇಟ್ ಅಂತೂ ರೆಡಿಯಾಗಿದೆ, ಸರ್ವ್ ಮಾಡಲಿಕ್ಕೆ ಮಾತ್ರ ಕಾಯ್ತಾ ಇದ್ದಾನೆ ನೋಡಿ ನಾನು. ಓಕೆ, ಬಿಸಿ ಬಿಸಿಯಾದ ಒಣಗಿದ ಮೀನು ಸುಕ್ಕ. ಒಣಗಿದ ಮೀನು ಸುಕ್ಕ ಅಲ್ಲ, ನಾರ್ಮಲಿ ಈಗ ಒಂದು ಗಂಜಿ ಊಟ ಇದ್ದರೆ ಒಂದು ಪ್ಲೇಟ್ ಊಟ ಮಾಡೋದು ಅಂತ ಕಾಣುತ್ತಲ್ಲ. ಟೇಸ್ಟ್ ಮಾಡಿ ನೋಡಿ, ಹಾಗೆ ಟೇಸ್ಟ್ ಮಾಡೋದಲ್ಲ. ಓಕೆ, ಮಾಯ ಮ್ಯಾಮ್ ಸಾಕಾಗಿರುವಂತಹ ಒಣಗಿದ ಮೀನನ್ನು ಸುಕ್ಕ ಅಂತೂ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕೆ ಕಾಯ್ತಾ ಇದ್ದೀನಿ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಒಣ ಮೀನಿನ ಸುಕ್ಕ ತಯಾರಿಸುವ ವಿಧಾನ. ಮೊದಲಿಗೆ ಹುಣಸೆ ರಸಕ್ಕೆ 3 ರಿಂದ 4 ಚಮಚ ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿಕೊಳ್ಳಿ. ನೀರು ಕುದಿ ಬಂದ ನಂತರ ಶುಚೀಕರಿಸಿದ ಒಣ ಮೀನನ್ನು ಹಾಕಿ ಬೇಯಿಸಿ. ಇನ್ನೊಂದೆಡೆ ತೆಂಗಿನ ತುರಿಗೆ ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಆನಂತರ ಮಸಾಲೆಗೆ ತೆಂಗಿನ ತುರಿಯ ಮಿಶ್ರಣವನ್ನ ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ನೀರು ಆವಿಯಾಗುವವರೆಗೂ ಬೆರೆಸುತ್ತಾ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಕೇರಳ ಸ್ಟೈಲ್ ಒಣ ಮೀನಿನ ಸುಕ್ಕ ತಯಾರು. ಅಡುಗೆ ಅಂತೂ ರೆಡಿಯಾಗಿದೆ. ಒಂದು ಸುಕ್ಕ, ಇನ್ನೊಂದು ಸ್ವೀಟ್ ಚಪಾತಿ ಅಲ್ಲ? ಯಾವ್ದು ನೋಡು ಫಸ್ಟಿಗೆ? ಫಸ್ಟ್ ಸ್ವೀಟ್ ಇದ್ರೆ ನೋಡಲ್ಲ. ಓಕೆ, ತಗೊಳ್ಳಿ ನೀವು ಕೂಡ. ಇದನ್ನು ಹೀಗೆ ತಗೊಂಡು ತಿನ್ನಬೇಕಲ್ಲ. ನೋಡಿ, ನೀವು ಕಟ್ ಮಾಡಿಟ್ಟ ಕಾರಣ ಹೀಗೆ ತಗೊಳ್ಳುತ್ತೆ. ಓಕೆ, ಹೇಗುಂಟು? ನೋಡುವ, ನಾರ್ಮಲ್ ನಾವು ಚಪಾತಿ ಹೀಗೆ ತಿನ್ನಲಿಕ್ಕೆ ಚಂದ, ಅಂದರೆ ಯಾವುದು ಚಟ್ನಿ ಈ ಥರ ಇಲ್ಲದೆ ತಿನ್ನಲಿಕ್ಕೆ ಚೆನ್ನಾಗಿರೋಲ್ಲ. ಬಟ್ ಇದು ನೀವು ಸ್ವೀಟ್ ಹಾಕಿ ಕೊಟ್ಟ ಕಾರಣ ಗಮ್ಮತ್ತುಂಟು ನೋಡಿ. ಅದಕ್ಕೆ ಚಹಾ ಒಂದು ಕುಡಿದ್ರೆ ಸಾಕು. ಹೌದು, ಒಳ್ಳೆ ಆಗಿದೆ. ನೀವು ಏನು ಆ ಸಕ್ಕರೆ ಮತ್ತು ಕಾಯಿ ಸ್ವಲ್ಪ ನೀರು ಹಾಕಿ ಒಳ್ಳೆ ನಾಚೆ ಉಂಟು. ಸಾಫ್ಟ್ ಆಗಿಲ್ಲಲ್ಲ? ಸಾಫ್ಟ್ ಆಗಿ ಉಂಟು. ಅದೇ ಚೆನ್ನಾಗುಂಟು. ಇದನ್ನೆಲ್ಲ ಟೀ ಜೊತೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತಲ್ಲ. ಬೇಕಿದ್ರೆ ಚಪ್ಪೆ ಟೀ ಇದ್ರೂ ಕೂಡ ಸಾಕು. ಹೌದು ಅಲ್ಲ, ಚೆನ್ನಾಗಿರುತ್ತೆ. ಈಗ ಸ್ಪೆಷಲಾಗಿ ಒಣಗಿದ ಮೀನಿನ ಸುಕ್ಕಲ್ಲ, ತಗೊಳ್ಳಿ ನೀವು ಕೂಡ. ಇದಂತೂ ಪಕ್ಕ ಊಟಕ್ಕೆ ಮ್ಯಾಚಿಂಗ್ ಅಲ್ಲ. ಗಂಜಿ ಊಟ ಇದ್ದರೆ ಅಂತಲ್ಲ, ಯಾರು ಏನು ಸ್ವಲ್ಪ ಊಟ ಮಾಡೋರು, ಪ್ಲೇಟ್ ಊಟ ಮಾಡೋರು ಚೆನ್ನಾಗಿರುತ್ತೆ. ಇವಾಗಿನ ವೆದರಿಗೆ ಕೂಡ ಏನು ಗಂಜಿ ಊಟ ಮತ್ತು ಈ ಥರಕ್ಕೆ ಪಕ್ಕ ಮ್ಯಾಚಿಂಗ್. ಜಾಸ್ತಿ ಅಡುಗೆ ಎಲ್ಲ ಉಪ್ಪು ಹಾಕುದಿಲ್ಲ ನಾವು, ಇದು ಉಪ್ಪು ಇರ್ತದೆ, ಚೆನ್ನಾಗಿದೆ. ಮತ್ತು ನೀವು ಅದಕ್ಕೆ ಬೆಳ್ಳುಳ್ಳಿ ಹಾಕಿದ ಕಾರಣ ಬೆಳ್ಳುಳ್ಳಿಯ ಫ್ಲೇವರ್ ಕೂಡ ಬಾಯಿಗೆ ಚೆನ್ನಾಗಿ ಸಿಗ್ತಾ ಉಂಟು. ಚೆನ್ನಾಗಿತ್ತು ಮ್ಯಾಮ್. 2 ಅಡುಗೆ ಕೂಡ ಚೆನ್ನಾಗಿ ಬಂದಿದೆ. ಹೇಗೆ ಅನ್ನಿಸ್ತು ನಿಮಗೆ? ನನಗೆ ಇಲ್ಲಿ ಇದು ಫಸ್ಟ್ ಟೈಮ್ ಅಲ್ಲ, ಫಸ್ಟಿಗೆ ಬರುವಾಗ ಒಂಥರ ಆಯಿತು. ಈಗ ಮಾತಾಡಿ ನೀವೆಲ್ಲ ಇದು ಮಾಡುವಾಗ ಈಸಿ ಆಯ್ತಲ್ಲ. ಮನೆ ಅಡುಗೆ ಥರನೇ ಆಯಿತಾ? ನಮಗೆ ಕೂಡ ಖುಷಿ ಆಯಿತು ನೋಡಿ. ನೀವು ಫಸ್ಟ್ ಟೈಮ್ ಬಂದರೂ ಕೂಡ
ಸ್ಪೆಷಲ್ಲಾಗಿ ಸ್ವೀಟ್ ಚಪಾತಿ ಮತ್ತು ಮೀನಿದ್ದು ಸುಕ್ಕ ಎರಡು ಕೂಡ ಚೆನ್ನಾಗಿ ಬಂದರೆ ಟೇಸ್ಟ್ ಮಾಡಿದ್ರ. ಹಾಗಾಗಿ ಫಸ್ಟ್ ಟೈಮ್ ಅಡುಗೆ ಮಾಡಿದಾಗೆಲ್ಲ ಇಲ್ಲ, ಮನೆ ಅಡುಗೆ ಥರನೇ ಆಗಿದೆ. ಚೆನ್ನಾಗಿತ್ತು ಮ್ಯಾಮ್, ಎರಡು ಅಡುಗೆ ಕೂಡ ಚೆನ್ನಾಗಿತ್ತು. ಹಾಗಾಗಿ ನಮಗೆ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಕೊಡಬೇಕು ನಿಮಗೆ. ಸಂತೋಷ್ ರೈಸ್ ಮಿಕ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಮಾಯ ಮ್ಯಾಮ್ ಸಾಕಾಗಿರುವಂತಹ ಸ್ವೀಟ್ ಚಪಾತಿ ಮತ್ತು ಒಣ ಮೀನಿನ ಸುಕ್ಕ ಎರಡು ಕೂಡ ಚೆನ್ನಾಗಿ ಮಾಡಿದರು, ಟೇಸ್ಟಿಯಾಗಿ ಮಾಡಿದರು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿದ್ದೆ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ನಿಲ್ಲಿಸಿದ್ವಿ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.